ಕಳೆದ 9 ವರ್ಷದಿಂದ ನಿಮಗೆ ಗೊತ್ತಿದ್ದ ಹಾಗೆ ಆಳ್ವಾಸ್ ಪ್ರಗತಿಯನ್ನು ನಾವು ಆಳ್ವಾಸ್ ಸಂಸ್ಥೆಯವರು ಆಯೋಜಿಸ್ತಾ ಬರ್ತಿದ್ದೇವೆ. ಈ ವರ್ಷ ಕೂಡ ನಾವೊಂದು ಇದರ ಮುಂಚೆ ತುಂಬ ಪೂರ್ವ ತಯಾರಿ ಮಾಡಿಕೊಂಡು ಈ ವರ್ಷ 10ನೇ ಆಳ್ವಾಸ್ ಪ್ರಗತಿಯನ್ನು ನಾವು ಆಯೋಜಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ವರ್ಷ ಆಳ್ವಾಸ್ ಪ್ರಗತಿ 6th ಮತ್ತು 7th ಜುಲೈ ಆಳ್ವಾಸ್ ವಿದ್ಯಾಗಿರಿ ಆವರಣದಲ್ಲಿ ನಡೀಲಿಕ್ಕೆ ಇದೆ. ನಿಮ್ಗೆ ಗೊತ್ತಿರಲಿ, ಪ್ರತಿ ವರ್ಷ ಆಳ್ವಾಸ್ ಪ್ರಗತಿಯಲ್ಲಿ 2 ದಿನ ಕೂಡ ರಿಜಿಸ್ಟ್ರೇಷನ್ ಓಪನ್ ಆಗಿರ್ತದೆ. ಈ ವರ್ಷ ನಾವು ಕೇವಲ 6ನೇ ತಾರೀಕು ಮೊದಲ ದಿನ ಮಾತ್ರ ರಿಜಿಸ್ಟ್ರೇಷನ್ ಇರ್ತದೆ. ಸೆಕೆಂಡ್ ಡೇ ಇದು ಕಂಟಿನ್ಯೂಷನ್ ಆಗಿರ್ತದೆ, ಇಡೀ ಪ್ರಗತಿಯ ಕಂಟಿನ್ಯೂಷನ್ ಆಗಿರ್ತದೆ. ಯಾಕೆಂದ್ರೆ ಎಷ್ಟೋ ಸಲ ಏನಾಗ್ತದೆ ಅಂದ್ರೆ ಈ 2ನೇ ದಿನ ನಮಗೆ ಸ್ವಲ್ಪ ಫೋಕಸ್ಡ್ ಆಗಬೇಕು. ಪ್ರಥಮ ದಿನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಸೆಕೆಂಡ್ ಡೇ ಅವರು ಫೈನಲ್ ಸೆಲೆಕ್ಷನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ಈ ವರ್ಷ ಕೂಡ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನಮ್ಮ IT ಸೆಕ್ಟರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ನಮ್ಮ ITES ಸೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಫಿನಾನ್ಸ್ ಸೆಕ್ಟರ್ ಆಗಿರ್ಬೋದು, ಹಾಗೂ ಹಾಸ್ಪಿಟಾಲಿಟಿ ಸೆಕ್ಟರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, NGOs ಆಗಿರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಸೆಕ್ಟರ್ ಅವರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಇದಕ್ಕೆ ಪೂರ್ವತಯಾರಿಯಲ್ಲಿ ಆಲ್ಮೋಸ್ಟ್ ಒಂದು 70 ಸಿಬ್ಬಂದಿಗಳು ಆಲ್ರೆಡಿ ಇದರಲ್ಲಿ ಬೇರೆ ಬೇರೆ ಊರಿಗೆ ಹೋಗಿ, ಎಸ್ಪೆಷಲಿ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಂಥ ಬೇರೆ ಬೇರೆ ಊರಲ್ಲಿ ಎಲ್ಲಿ ಕಾರ್ಖಾನೆಗಳು ಜಾಸ್ತಿ ಇದೆ ಅಲ್ಲಿ ಹೋಗ್ಕೊಂಡು ಇದರ ಬಗ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟು ಆಲ್ರೆಡಿ ಎಷ್ಟೋ ಕಂಪನೀಸ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ನಂಗೆ ಇನ್ನೂ ಕೂಡ ಗೊತ್ತು, ಒಂದು 9-10 ವರ್ಷ ಮುಂಚೆ ಒಂದು 38 ಕಂಪನೀಸ್ ಇದ್ದ ಒಂದು ಆಳ್ವಾಸ್ ಪ್ರಗತಿ ಈಗಾಗಲೇ ಲಾಸ್ಟ್ ಇಯರ್ ಒಂದು 208 ಕಂಪನಿಗಳು. ಹಾಗೇನೆ ನಾವು ಇನ್ನೂ ಇದನ್ನು ಫೋಕಸ್ ಮಾಡ್ತಾ ಬರ್ತಾ ಇದ್ದೇವೆ ಈ ಇಡೀ ಪ್ರಗತಿ ಮೇಳವನ್ನು. ನಮ್ಮ ಇಡೀ ಉದ್ದೇಶ ಏನೆಂದ್ರೆ, ನಾವು ಯಾವತ್ತಿಗೂ ಹೇಳ್ತಾ ಬರ್ತಾ ಇದ್ದೇವೆ, ಎಷ್ಟೋ ಸಲ ಅನ್ಎಂಪ್ಲಾಯ್ಮೆಂಟ್ ಅಂತ ಒಂದು ಬಾರಿ ಕ್ಯಾಶುವಲ್ ಆಗಿ ನಾವೆಲ್ಲರೂ ಕೂಡ ಹೇಳ್ತಾ ಬರ್ತೇವೆ. ನಾವು ಯಾವತ್ತಿಗೂ ನೋಡಿದ ಹಾಗೆ ಈ ಅನ್ಎಂಪ್ಲಾಯ್ಮೆಂಟ್ ಅಂತ ಇಡೀ ಒಂದೊಂದು ಫಾರ್ಸ್, ನಂಗೆ ಯಾವತ್ತಿಗೂ ಒಂದು ಅನ್ಎಂಪ್ಲಾಯ್ಮೆಂಟ್ ಅಂತ ಕಾಣಲಿಲ್ಲ. ಆಸ್ ಕಾಲೇಜಸ್, ಆಸ್ ಪೀಪಲ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ the focus should be on training, the focus should be on awareness. It is not the unemployment. There are enough jobs. Even ನಮ್ಮ ಓನ್ ಸಂಸ್ಥೆ ನೋಡಿದ್ರೆ, ಆಳ್ವಾಸ್ ಸಂಸ್ಥೆಯಲ್ಲಿ ಕೂಡ ಒಂದು ಈಗಾಗಲೇ ಒಂದು 300-400 ಜನರ ರಿಕ್ವೈರ್ಮೆಂಟ್ ಈಗಲೂ ಉಂಟು. ಆದ್ರೂ ಕೂಡ ನಮಗೆ ಎಷ್ಟೋ ಸಲ ಕರೆಕ್ಟ್ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ರಿಲೇಟೆಡ್ ಜನರು ನಮಗೆ ಸಿಗುವುದು ಸ್ವಲ್ಪ ಕಷ್ಟ ಆಗ್ತದೆ. ಈ ಕಾರಣದಲ್ಲಿ ಯಾವತ್ತಿಗೂ ಆಳ್ವಾಸ್ ಪ್ರಗತಿಯ ಮೂಲ ಉದ್ದೇಶ ಯಾವತ್ತಿಗೂ ಇದ್ದದ್ದು ಒಂದು ಅವೇರ್ನೆಸ್ ತರೋದು. ಊರಿಗೆ ಒಂದು ಅವೇರ್ನೆಸ್ ಬರಬೇಕು, ಯಾವ ಯಾವ ಜಾಬ್ಸ್ ಉಂಟು, ಎಂಥ ಕ್ವಾಲಿಫಿಕೇಶನ್ಸ್ಗೆ ಅವರು ತಗೊಳ್ತಿದ್ದಾರೆ. ಆ ಉದ್ದೇಶದಲ್ಲಿ ಆಳ್ವಾಸ್ ಪ್ರಗತಿ ನಾವು ಪ್ರತಿ ವರ್ಷ ಆಯೋಜಿಸ್ತಾ ಬರ್ತಿದ್ದೇವೆ. ನಾವು ಈ ವರ್ಷ ನೋಡಿದಾಗೆ ಕೂಡ ಕಂಪನೀಸ್ ಇದಕ್ಕೆ ಬೇಕಾದಷ್ಟು ಪ್ರತಿಕ್ರಿಯೆ, ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು. ಅದರಲ್ಲಿ ಕೂಡ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾನು ಪ್ರತಿ ವರ್ಷ ನೋಡ್ತಿದ್ದೇನೆ. ಈ ಮೆಕ್ಯಾನಿಕಲ್ ಮಕ್ಕಳಾಗಿರ್ಬೋದು, ಅವ್ರಿಗೆ ಯಾವತ್ತಿಗೂ ಒಂದು ಸ್ವಲ್ಪ ಕಮ್ಮಿ ಉದ್ಯೋಗಗಳನ್ನು ನಾವು ನೋಡ್ತಾ ಬರ್ತಿದ್ದೇವೆ. ಆದ್ರೂ ಕೂಡ ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಳ್ವಾಸ್ ಪ್ರಗತಿಗೆ ತುಂಬಾ ಒತ್ತು ಕೊಟ್ಟಿದೆ. ಯಾಕೆಂದ್ರೆ ಒಂದೊಂದ್ಸಲ ಏನಾಗ್ತದೆ ಅಂದ್ರೆ, ಖಾಲಿ ಒಂದೇ ಕಾಲೇಜ್ಗೆ ಬರುವಾಗ ಅದೊಂದು ಕರೆಕ್ಟ್ ಅಲ್ಲ, ಅದೊಂದು ಇಡೀ ಒಂದು ಮೊನೋಪ್ಲೈಸ್ ಆಗಬಹುದು. ಇದರಲ್ಲಿ ಇಡೀ ಕರ್ನಾಟಕದ ಹಾಗೂ ನಮ್ಮ ಸುತ್ತಮುತ್ತಲಿದ್ದ ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಇದರಿಂದ ಬೇರೆ ಬೇರೆ ಮಕ್ಕಳೆಲ್ಲ ಬರ್ತಾರೆ. ಒಂದು ಉದ್ಯೋಗ ಕೊಡುವವರಿಗೆ ಕೂಡ ಗೊತ್ತಿರ್ತದೆ ಎಂತೆಂಥ ಪ್ರತಿಭೆಗಳು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಇರ್ತದೆ, ಅವರಿಗೆ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಈವನ್ ಆ ಶಾರ್ಟ್ ಲಿಸ್ಟ್ ಮಾಡುವ ಕೂಡ ಒಳ್ಳೆ ಜನರನ್ನು ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಸೊ ಇದು ಮೇನ್ಲಿ ಯಾರಿಗೆ ಅಂದ್ರೆ, ಡಿಗ್ರಿ ಮಾಡಿದವರಿಗೆ, ಯಾವುದೇ ಡಿಗ್ರಿ ಮಾಡಿದವರಿಗೆ ಕೂಡ ಆಳ್ವಾಸ್ ಪ್ರಗತಿಯಲ್ಲಿ ನೀವು ನೋಡ್ತೀರಿ ಹೈಯೆಸ್ಟ್ ಉದ್ಯೋಗಗಳು ದೊರಕಿಸ್ತದೆ. ಹಾಗೂ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, BHM ಆಗಿರ್ಬೋದು, BSc ಆಗಿರ್ಬೋದು, ಬೇರೆ ಬೇರೆ ಪ್ಯಾರಾಮೆಡಿಕಲ್ ಆಗಿರ್ಬೋದು, ಇಂಥವ್ರಿಗೆ ಎಲ್ರಿಗೂ ಕೂಡ
ತುಂಬಾ ಕಂಪನಿಗಳು ಈ ಸಲ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆಂದ್ರೆ ನಾವು ಕೂಡ ಇದನ್ನು 10ನೇ ಪ್ರಗತಿ, ಇದು ನಮ್ಮ ವಿಶೇಷ ಪ್ರಗತಿ ಅಂತ ಹೇಳ್ಕೊಂಡು ಬಂದಿದ್ದೇವೆ. ನಾವು ಈ ಸಲ ಪ್ರತಿ ಕಂಪನೀಸ್ಗೆ ಖುದ್ದಾಗಿ ನಾವೆಲ್ಲ ಹೋಗಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಕಂಪನೀಸ್, ಆಲ್ ದ ಕಂಪನೀಸ್ ವಿ ಹ್ಯಾವ್ ಕವರ್ಡ್, ವಿ ಹ್ಯಾವ್ ಪರ್ಸನಲಿ ಟೇಕನ್ ಫೀಡ್ಬ್ಯಾಕ್. ಅವ್ರದ್ದು ಎಷ್ಟೋ ಫೀಡ್ಬ್ಯಾಕ್ಗಳಿತ್ತು. ಅದರ ಮಾದರಿಯಲ್ಲಿ ನಾವು ಈ ವರ್ಷ ನಾವು 2 ದಿನ ಕಂಟಿನ್ಯೂಸ್ ನಾವು ಮಾಡ್ತಾ ಇಲ್ಲ. ಅದನ್ನು ಫಸ್ಟ್ ದಿನ ಖಾಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಸೆಕೆಂಡ್ ಡೇ ನಾವು ಸಿಲೆಕ್ಷನ್ ಮಾಡ್ತಿದ್ದೇವೆ. ಇದು ಕೂಡ ನಮಗೆ ಇನ್ಪುಟ್ಸ್ ಬಂದಿದೆ. ಹಾಗೆಯೇ ಎಷ್ಟೋ ಸಲ ಮಕ್ಕಳು ಸಿಲೆಕ್ಟ್ ಆದ ನಂತರ ಹೋಗೋದು ಕೂಡ ಒಂದೊಂದುಗಳು ವಿಶೇಷ, ತುಂಬಾ ಸಲ ಅವರ ಸೂಚನೆ ಬರ್ತದೆ ನಮಗೆ. ಅದನ್ನು ಕೂಡ ಫೋಕಸ್ ಆಗಿ ತಗೊಂಡು ಆ ಸೆಕೆಂಡ್ ಡೇ ಅಲ್ಲಿ ನಾವು ಕೂಡ ಈ ಮಕ್ಕಳೊಟ್ಟಿಗೆ ಕೂಡ ಮಾತಾಡ್ಕೊಂಡು ಯಾರ್ಯಾರು ಸಿಲೆಕ್ಟ್ ಆಗ್ತಾರೆ ಅವರೊಟ್ಟಿಗೆ ಕೂಡ ಅರ್ಥ ಮಾಡಿಕೊಂಡು ಯಾಕೆ ಅವರು ಸೇರ್ತಾರೆ ಇಲ್ವಾ ಅದನ್ನು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಈ 2 ದಿನದ ಕಾಲದಲ್ಲಿ. ಯಾಕೆಂದ್ರೆ ಸ್ವಲ್ಪ ಫೋಕಸ್ ಆಗ್ತದೆ. ಹಾಗೆಯೇ ಎಷ್ಟೋ ಸಲ ನಾವು ನೋಡ್ತಾ ಬಂದಾಗೆ ಶಾರ್ಟ್ ಲಿಸ್ಟ್ ಮಾಡಿ ಅವ್ರು ಬೇರೆ ಬೇರೆ ಟೈಮ್ಗೆ ಕರೀತಾರೆ ಅವರು. ಅದಕ್ಕೆ ಈ ಸಲ ಕಂಪನೀಸ್ ಅವರಿಗೆ ಕೂಡ ನಾವು ಹೇಳಿದ್ದೇವೆ, ಈ ಸೆಕೆಂಡ್ ಡೇ ಫೋಕಸ್ಡ್ ಇಂಟರ್ವ್ಯೂ ಆಗಿರ್ತದೆ. ಅವರಿಗೆ ಮಾರ್ಕ್ಸ್ ಅಲ್ಲಿ ಬರುವುದಿಲ್ಲ, ಯಾರ್ಯಾರು ಸಿಲೆಕ್ಟ್ ಮಾಡ್ತಾರೆ ಅವರಿಗೆ ಜಾಸ್ತಿ ಹೊತ್ತು ಅವರಿಗೆ ಸಿಗ್ತದೆ. ಸೊ ಆ ಕಾರಣದಲ್ಲಿ ಈ 2ನೇ ದಿನ ನಾವು ಮೇನ್ಲಿ ಸಿಲೆಕ್ಷನ್ಗಾಗಿ ಇಟ್ಟದ್ದು. ಹೈಲೈಟ್ಸ್ ಆಫ್ ಆಳ್ವಾಸ್ ಪ್ರಗತಿ. ಆಳ್ವಾಸ್ ಪ್ರಗತಿನ ಮೇನ್ ಹೈಲೈಟ್ಸ್ ಏನಂದ್ರೆ, ನಾನು ಮೊದಲು ಹೇಳಿದ ಹಾಗೆ ಇದನ್ನು ನೀವು ಹೇಳಲೇಬೇಕಾಗ್ತದೆ. ಯಾಕೆಂದ್ರೆ ಎಷ್ಟೋ ಸಲ ಆಳ್ವಾಸ್ ಅಂದ್ರೆ, ಆಳ್ವಾಸ್ ಪ್ರಗತಿ ಅಂದ್ರೆ ಎಲ್ಲರೂ ಕೂಡ 2 ದಿನ ಉಂಟು, ಇವತ್ತಲ್ಲ ನಾಳೆ ಹೋಗ್ಬೋದಂತ ಎಣಿಸ್ತಾರೆ. ಆದ್ರೂ ನಾವು ಸೆಕೆಂಡ್ ಡೇಗೆ ಯಾರು ಕೂಡ ಡೈರೆಕ್ಟ್ ತಗೊಳ್ತಾ ಇಲ್ಲ. ಸೆಕೆಂಡ್ ಡೇ ಖಾಲಿ ಫಸ್ಟ್ ಡೇ ಸಿಲೆಕ್ಷನ್ ಆದ ಮಕ್ಕಳು ಅವರಿಗೆ ಸೆಕೆಂಡ್ ಡೇ ಶಾರ್ಟ್ ಲಿಸ್ಟಿಂಗ್, ಫಸ್ಟ್ ಡೇ ಶಾರ್ಟ್ ಲಿಸ್ಟಿಂಗ್ ಆದ ಮಕ್ಕಳು ಅವ್ರ ಸೆಕೆಂಡ್ ಡೇ ಸಿಲೆಕ್ಷನ್ಗೆ ನಾವು ಇಟ್ಟದ್ದು ದಿನ. ಸೊ ಅದಕ್ಕೆ ಯಾರೇ ಮಕ್ಕಳು ಬರಬೇಕಿದ್ರೆ, ಯಾರೇ ಸ್ಟೂಡೆಂಟ್ಸ್ ಆಗಲಿ, ಯಾರೇ ಗ್ರಾಜುಯೇಟ್ಸ್ ಆಗಲಿ, ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಪ್ರಥಮ ದಿನ ಬರಲೇಬೇಕೆಂದು ನಾವು ನಿಮ್ಮ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಈ ವರ್ಷ ನಾವು ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ ಕೂಡ ತುಮಕೂರಲ್ಲಿರುವ ನಮ್ಮ ಟೊಯೋಟಾ ಇಂಡಸ್ಟ್ರೀಸ್ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ ಕಿರ್ಲೋಸ್ಕರ್ ಟೊಯೋಟಾ ಟೆಕ್ಸ್ಟೈಲ್ ಮಷಿನರೀಸ್ ಆಗಿರ್ಬೋದು, ಅಜಾಕ್ಸ್ ಆಗಿರ್ಬೋದು, ಅಜಾಕ್ಸ್ ಫ್ಯೂರಿ ಆಗಿರ್ಬೋದು, ತೋಶಿಬಾ ಮಿಟ್ಸುಬಿಶಿ ಆಗಿರ್ಬೋದು, ತೋಶಿಬಾ ಮಿಟ್ಸುಬಿಶಿ ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಸಿಸ್ಟಮ್ಸ್, ಇಂಡೋ ಯುಎಸ್ ಮಿನ್, ಕೇನ್ಸ್, ಈ ಸಲ ತುಂಬಾ ಉದ್ಯೋಗಗಳನ್ನು ನೀಡ್ತಿದ್ದಾರೆ. ಅದರಲ್ಲಿ ಕೂಡ ಯಾವತ್ತಿಗೂ ನಾವು ನೋಡಿದಾಗೆ ಮೆಕ್ಯಾನಿಕಲ್ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಇತ್ತು. ಆದ್ರೂ ಈ ವರ್ಷ ಮ್ಯಾಕ್ಸಿಮಮ್ ಕಂಪನೀಸ್ ಮೆಕ್ಯಾನಿಕಲ್ಗೆ ಒತ್ತು ಕೊಡ್ತಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITISಗೆ ಬೇಕಾದಷ್ಟು ಇಂತಹ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗಳಲ್ಲಿ ಉದ್ಯೋಗಗಳಿದೆ. ಈ ವರ್ಷ ವಿಶೇಷತೆ ಏನೆಂದ್ರೆ, ಎಷ್ಟೋ ಕಂಪನೀಸ್ಗಳು ಅವರ ಡೈವರ್ಸಿಟಿಯನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ನೋಡುವಾಗ ಅದು ಮೂಲತಃ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಒತ್ತು ಕೊಡ್ತಿದ್ರು. ಆದ್ರೂ ಈಗ ನಾವು ನೋಡ್ತಾ ಬಂದಾಗೆ ಎಷ್ಟೋ ಪಾಲಿಸೀಸ್ ಚೇಂಜ್ ಆಗಿದೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ತುಂಬಾ ಒತ್ತು ಕೊಡ್ತಿದ್ದಾರೆ. ಅದರಲ್ಲಿ ಕೂಡ ಇಂಥ ಕಾರ್ಖಾನೆಗಳಲ್ಲಿ ಡೈವರ್ಸಿಟಿ ಆಗ್ಲೇಬೇಕೆಂದು ಪಾಲಿಸೀಸ್ ಬಿಲ್ಡಪ್ ಆಗಿದೆ. ಬೇರೆ ಬೇರೆ ಗವರ್ಮೆಂಟ್ಸ್ ಇಂದ ಪಾಲಿಸೀಸ್ ಬಿಲ್ಡಪ್ ಆಗಿದೆ. LM ವಿಂಡ್ ಪವರ್ ಆಗಿರ್ಬೋದು, ಭಾರತ್ ಫುಡ್ಸ್ ವರ್ನರ್ ಆಗಿರ್ಬೋದು, ಎರಡು ಕೂಡ ಮೆಕ್ಯಾನಿಕಲ್ ಬೇಸ್ಡ್ ಕಂಪನೀಸ್. ಹಾಗೆಯೇ ಇನ್ನೊಂದು IT ಕಂಪನಿ IBM GBS ಕೂಡ ನಮ್ಗೆ ಇನ್ನೂವರೆಗೆ ಕನ್ಫರ್ಮೇಶನ್ ಕೊಡಲಿಲ್ಲ, ಆದ್ರೂ ಕೂಡ ಇಟ್ ಇಸ್ ಇನ್ ದ ಪೈಪ್ಲೈನ್ ಇಟ್ ಸೆಲ್ಫ್. ಅವರ ಮೇನ್ ಫೋಕಸ್ ಇರೋದು ಫಿಮೇಲ್ ಕ್ಯಾಂಡಿಡೇಟ್ಸ್. ಅದರಲ್ಲಿ ಕೂಡ ಈ ಡೈವರ್ಸಿಟಿ ಜಾಸ್ತಿ ಮಾಡಲಿಕ್ಕೆ ಇಂತಹ ಒಂದು ರಿಕ್ವೈರ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮಗೆ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಇಂಟರ್ನೆಟ್ ಸೈಟ್ ಅಲ್ಲಿ ನಿಮಗೆ ಸಿಗ್ತದೆ. ಹಾಗೆಯೇ ಗಲ್ಫ್ ಕಂಪನೀಸ್ ಪ್ರತಿ ವರ್ಷ ನಾವು ನೋಡ್ತಾ ಇದ್ದಾಗೆ ಖಾಲಿ 1-2 ಗಲ್ಫ್ ಕಂಪನೀಸ್ ಬರ್ತಿತ್ತು. ಈ ಸಲ ಸ್ವಲ್ಪ ಗಲ್ಫ್ ಕಂಪನೀಸ್ ನಮಗೆ ಒತ್ತು ಕೊಡ್ತಿದ್ದೆ. ಹಾಗೆಯೇ ಫಾರ್ಚೂನ್ ಗ್ರೂಪ್ ಅಂತ, ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್, ಅವರು ನಮ್ಮೊಟ್ಟಿಗೆ ಸೇರಿದ್ದಾರೆ ಈ ವರ್ಷ. ಎಕ್ಸ್ಪರ್ಟೈಸ್ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ಅದರಲ್ಲಿ NMC, ನಮ್ಮ BR ಕ್ಷೇತ್ರದ NMC ಆಗಿ UE ಎಕ್ಸ್ಚೇಂಜ್ ಆಗಿರ್ಬೋದು, ಇವರು ಪ್ರತಿ ವರ್ಷ ಆಳ್ವಾಸ್ ಪ್ರಗತಿಯಲ್ಲಿ ಒಂದು 20-25 ಮಕ್ಕಳನ್ನು ಯಾವತ್ತಿಗೂ ತಗೊಳ್ತಿದ್ದಾರೆ. ನಾವು ನೋಡಿದಾಗೆ ಈಗ ಅವ್ರು ಹೇಳ್ತಾರೆ, ಒಂದು ಆಳ್ವಾಸ್ ಪ್ರಗತಿಯಿಂದನೇ ಕಳೆದ ಒಂದು ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ಅವ್ರು ಬರ್ತಾ ಇದ್ದಾರೆ. ಈಗಾಗಲೇ ಒಂದು 150ರಿಂದ 200 ಜನ ಆಳ್ವಾಸ್ ಪ್ರಗತಿಯಿಂದನೇ ಉದ್ಯೋಗ ಗಳಿಸಿ ಗಲ್ಫ್ ಅಲ್ಲಿ ಇದ್ದಾರೆ. ಇಂಥ 2 ಸಂಸ್ಥೆಯಲ್ಲಿ ಎಷ್ಟೋ ರೆಪ್ಯೂಟೆಡ್ ಬ್ಯಾಂಕ್ಸ್ ಗಳು ಬರ್ತಿದೆ. ಅದರಲ್ಲಿ HDFC ಆಗಿರ್ಬೋದು, ICICI ಆಗಿರ್ಬೋದು, ಆಕ್ಸಿಸ್ ಆಗಿರ್ಬೋದು, ಇವರು ಗ್ರಾಜುಯೇಟ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಟ್ಸ್, MCOM, BCOM, MBA ಅಂತ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ಗೆ ಬರ್ತಿದ್ದಾರೆ. MBAಸ್ಗೆ ಎಸ್ಪೆಷಲಿ ಒರಾಕಲ್ ಅವ್ರದ್ದು ಕೂಡ 2 ಸಂಸ್ಥೆ ಬರ್ತಾ ಉಂಟು. ಒಂದು ಮುಂಬೈಯಿಂದ ಬರ್ತಾ ಇದ್ದಾರೆ,
ಅವರು ಸ್ಪೆಸಿಫಿಕ್ಲಿ ಮುಂಬೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರುವವರು, ಅವರು ಜಾಸ್ತಿ MBAಗೆ ಒತ್ತು ಕೊಡ್ತಿದ್ದಾರೆ. ನಾನು ಕೇಳುದು ಇಷ್ಟೇ, ಒಂದೊಂದ್ಸಲ ನಮ್ಗೆ ಎಲ್ರಿಗೂ ಕೈ ಹತ್ರನೇ ನಮಗೆ ಉದ್ಯೋಗಗಳು ಇರ್ಬೇಕಂತ ನಾವು ಭಾವಿಸ್ತೇವೆ, ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಆದ್ರೂ ಕೂಡ ಎಲ್ಲಿ ಆಪರ್ಚುನಿಟೀಸ್ ಉಂಟು ಅದನ್ನು ನಾವು ಕರೆಕ್ಟ್ ಯುಟಿಲೈಸ್ ಮಾಡಬೇಕು. ಇಂಥ ಉದ್ಯೋಗ ಮೇಳದಲ್ಲಿ ನಾವು ಕೂಡ ಕೇವಲ ಕರ್ನಾಟಕ ಹಾಗೂ ಮಂಗಳೂರಿಗೆ ಮಾತ್ರ ಫೋಕಸ್ ಇಡ್ತಾ ಇಲ್ಲ, ತುಂಬಾ ಆಪರ್ಚುನಿಟೀಸ್ ಬೇರೆ ಬೇರೆ ಕಡೆಯಲ್ಲಿ ನಮ್ಗೆ ಕಾಣ್ತಾ ಬರ್ತದೆ. ನಾನು ಲಾಸ್ಟ್ ಇಯರ್ ನಾನು ತುಂಬಾ ನಾರ್ತ್ ಇಂಡಿಯನ್ ಕಂಪನೀಸ್ ತಗೊಂಡು ಬಂದಿದ್ದೆ. ಆದ್ರೂ ನಮ್ಗೆ ಗೊತ್ತಾಗಿದ ಹಾಗೆ ಎಷ್ಟೋ ಮಕ್ಕಳು ನಾರ್ತ್ ಇಂಡಿಯಾಗೆ ಹೋಗುದಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನು ರಿಡ್ಯೂಸ್ ಮಾಡಿಕೊಂಡು ನಾವು ಈ ಸಲ ಜಾಸ್ತಿ ಒತ್ತು ಸೌತ್ ಇಂಡಿಯಾ ಹಾಗೂ ಮುಂಬೈ ಅಂತ ರೀಜನ್ಸ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಮೈಸೂರಿಂದ ಆಲ್ಮೋಸ್ಟ್ ಒಂದು 22 ಕಂಪನೀಸ್ಗಳು ಮೈಸೂರಿಂದನೇ ಬರ್ತದೆ. ಯಾಕೆಂದ್ರೆ ಸ್ವಲ್ಪ ನಮ್ಮ ಸುತ್ತಮುತ್ತಲು ಇರುವಾಗ ಇಟ್ ಬಿಕಮ್ಸ್ ಮೋರ್ ಬೆನಿಫಿಷಿಯಲ್ ಫಾರ್ ಸ್ಟೂಡೆಂಟ್ಸ್. ನಾವು ನೋಡ್ತಾ ಬಂದಾಗೆ ನಮಗೆ, ನಾನು ಹೇಳ್ತೇನೆ ಪ್ರತಿ ವರ್ಷ ಜಾಸ್ತಿ ಮಕ್ಕಳು ಬೇರೆ ಬೇರೆ ಊರಿಗೆಲ್ಲ ಟ್ರೈ ಮಾಡಬೇಕು, ಆದ್ರೂ ಕೂಡ ಜಾಸ್ತಿ ಮಕ್ಕಳು ಟ್ರೈ ಮಾಡ್ತಿಲ್ಲ. ಅದಕ್ಕೆ ನಮ್ಮ ಈ ಸಲ ಒತ್ತಿದ್ದದ್ದು ಆದಷ್ಟು ಕರ್ನಾಟಕ, ಕೇರಳ, ನಮ್ಮ ಮುಂಬೈ ಇಂತಹ ಪ್ರದೇಶಗಳಲ್ಲಿ ನಾವು ಜಾಸ್ತಿ ಒತ್ತು ಕೊಟ್ಟಿದ್ದೇವೆ. ಸೊ MBSಗೆ ಒರಾಕಲ್, ಕೆಫೆ ಕಾಫಿ ಡೇ ಇರ್ಬೋದು, ಮಣಿರಂಜನ್ ಇರ್ಬೋದು, ರೇಮಂಡ್ಸ್ ಇರ್ಬೋದು, ಇವರೆಲ್ಲ MBSಗೆ ಬರ್ತಿದ್ದಾರೆ. MBS ಅಲ್ಲಿ ಕೂಡ ಮೂಲತಃ HR ಓಪನಿಂಗ್ಸ್ ಕೂಡ ತುಂಬಾ ನಮಗೆ ಕಾಣಲಿಕ್ಕೆ ಬರ್ತದೆ, HR ಫಿನಾನ್ಸ್ ಓಪನಿಂಗ್ಸ್ ಕಾಣಲಿಕ್ಕೆ ಬರ್ತದೆ. ಈ ಸಲ ಹಾಸ್ಪಿಟಲ್ಸ್ಗಳು ತುಂಬಾ ಜಾಸ್ತಿ ಇದೆ. ನಿಮ್ಮ ಮುಖಾಂತರ ನಂಗೆ ಹೇಳಿಕೆ ತುಂಬಾ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಎಷ್ಟೋ ಸಲ ಈ ಹಾಸ್ಪಿಟಲ್ಸ್ಗಳಿಗೆ ಈ ನರ್ಸಿಂಗ್ ಮಕ್ಕಳು ಕರೆಕ್ಟ್ ಆಗಿ ಚಾನಲೈಸ್ ಆಗ್ತಿಲ್ಲ. ಇನ್ನೂ ಜಾಸ್ತಿ ಹಾಸ್ಪಿಟಲ್ಸ್ಗಳು ಈ ಸಲ ಒತ್ತು ಕೊಟ್ಟಿದೆ ಪ್ರಗತಿಗೆ. ಅಪೋಲೋ ಆಗಿರ್ಬೋದು, ವೊಕಾರ್ಡ್, ಅಪೋಲೋ, ಇಂಥ ಹತ್ತಿರದಲ್ಲಿರುವ ನಮ್ಮ ಫಸ್ಟ್ ನ್ಯೂರೋ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಗತಿಗೆ ಒತ್ತು ಕೊಡ್ತಿದ್ದಾರೆ. ಹಾಗೇನೆ ನಾವು ಇನ್ನೊಂದು ದೊಡ್ಡ ವಿಶೇಷ ಏನು ನೋಡ್ತಾ ಇದ್ದೇವೆ ಅಂದ್ರೆ, ಈ ವರ್ಷ ನಾವು ತುಂಬಾ BScಗೆ ಡ್ರೈವ್ಸ್ ಮಾಡಿದೆವು. BSc ಎಸ್ಪೆಷಲಿ ಪ್ರತಿ ಕಂಪನಿಯಲ್ಲಿ ಸಿಂಜಿನ್ ಆಗಿರ್ಬೋದು, ಇಂಥ ಬಯೋಕಾನ್ ಆಗಿರ್ಬೋದು, ಬೇರೆ ಬೇರೆ ಕಂಪನೀಸ್ ಇಡೀ ವರ್ಷ BScಗೆ ಒಂದು ಆಲ್ಮೋಸ್ಟ್ ಒಂದು 200-300 ವೇಕೆನ್ಸೀಸ್ ನಾವು ನೋಡ್ತಾ ಇದ್ದೇವೆ. BSc ಆಗಲಿ, MSc ಕೆಮಿಸ್ಟ್ರಿ ಆಗಲಿ, ಅದರಲ್ಲಿ ಕೂಡ ಅನಾಲಿಟಿಕಲ್ ಕೆಮಿಸ್ಟ್ರಿ ಹಾಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇದಕ್ಕೆ ಭಾರಿ ಒತ್ತು ನಾವು ನೋಡ್ತಿದ್ದೇವೆ. ನಿಮ್ಮ ಮುಖಾಂತರ ಹೇಳಿಕೆ ನಾವು ಇಚ್ಛೆ ಪಡ್ತೇವೆ. ಯಾಕೆಂದ್ರೆ ಎಷ್ಟೋ ಸಲ ಮಕ್ಕಳು ಇಂಜಿನಿಯರಿಂಗ್, ಮೆಡಿಕಲ್ ಅಂತ ಹೇಳ್ಕೊಂಡು ಹೋಗ್ತಾರೆ, ಆದ್ರೂ ಇದರಲ್ಲಿ ತುಂಬಾ ಉದ್ಯೋಗಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ಇದನ್ನು ನಾವು ತುಂಬಾ ಒತ್ತು ಕೊಡಬೇಕು ನಾವು. ಯಾಕೆಂದ್ರೆ ಈ ಏರಿಯಾದಲ್ಲಿ ಮ್ಯಾಕ್ಸಿಮಮ್ BSc MSc ಮಕ್ಕಳು ಇದ್ದಾರೆ, ಅವರು ಕೂಡ ಇದರಲ್ಲಿ ಚಾನಲೈಸ್ ಆಗ್ಬಹುದು. ಇದರಲ್ಲಿ ರೆಸಿಪಾಮ್ ಆಗಿರ್ಬೋದು ಕಂಪನೀಸ್, ಟ್ರಾನ್ಸ್ ಏಷ್ಯಾ ಆಗಿರ್ಬೋದು, ಬ್ರಿಟಿಷ್ ಬಯಾಲಜಿಕಲ್ಸ್ ಆಗಿರ್ಬೋದು, ಇಂಥವರು BSc ಕೆಮಿಸ್ಟ್ರಿ, MSc ಅವರಿಗೆ ಬರ್ತಿದ್ದಾರೆ. B.Pharm ಮತ್ತೆ M.Pharmಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ. ಇವರ ರಿಕ್ವೈರ್ಮೆಂಟ್ ಕೂಡ ತುಂಬಾ ದೊಡ್ಡದೇ ರಿಕ್ವೈರ್ಮೆಂಟ್ ಇದೆ. ಒಂದೊಂದು ಕಂಪನಿಯಲ್ಲಿ 200-300 ರಿಕ್ವೈರ್ಮೆಂಟ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಸೊ ಇದನ್ನು ಜಾಸ್ತಿ ಒತ್ತು ಕೊಡ್ಬೇಕಂತ ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ. IT ರಿಕ್ರೂಟರ್ಸ್ ನಮ್ಮಲ್ಲಿ ಇರುವ ಕೋಡ್ಕ್ರಾಫ್ಟ್ ಟೆಕ್ನಾಲಜೀಸ್ ಆಗಿರ್ಬೋದು, ದೀಕ್ಷಿತ್ ರೈ ಅವರದ್ದು ಕೋಡ್ಕ್ರಾಫ್ಟ್ ಟೆಕ್ನಾಲಜೀಸ್, ಇದು ಕೂಡ ತುಂಬಾ ಒತ್ತು ಕೊಟ್ಟಿದೆ ಪ್ರಗತಿಗೆ. ಹಾಗೇನೆ ಮ್ಯಾಜಿಕ್ ಬಸ್, ಇನ್ಫೋಸಿಸ್, BPM, ಎಂಫಸಿಸ್ ಹಾಗೂ ಎಷ್ಟೋ ಕಂಪನೀಸ್ಗಳು ಇದಕ್ಕೆ ಸೇರ್ತಾ ಇದೆ. ಇನ್ನೂ ಜಾಸ್ತಿ ಕಂಪನೀಸ್ಗಳು ಸೇರ್ಬಹುದು. ಯಾಕೆಂದ್ರೆ ನಮ್ಮ ಲಾಸ್ಟ್ ಡೇಟ್ 30 ತಾರೀಕು ಇರುವುದು. 100% ಎಷ್ಟೋ ಕಂಪನೀಸ್ ನಮ್ಮ ಪೈಪ್ಲೈನ್ ಅಲ್ಲಿ ಇದೆ. ಮೈಂಡ್ ಟ್ರೀ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ಕಂಪನೀಸ್ಗಳು, ವಿಪ್ರೋ ಆಗಿರ್ಬೋದು, ಇಂಥ ಎಲ್ಲ ಕಂಪನೀಸ್ಗಳೊಟ್ಟಿಗೆ ನಾವು ಮಾತಾಡ್ತಿದ್ದೇವೆ. ಹಾಗೂ there is possibilities that there may be good requirements. IBM GBS, ಇದು ಡೆವಲಪ್ಮೆಂಟ್ ಪ್ರೊಫೈಲ್, ಇದು ಕೂಡ ಪ್ರಗತಿಗೆ ಬರುವ ಸಾಧ್ಯತೆ ಉಂಟು. ಹಾಗೆಯೇ ನಾನು ಹೇಳಿದಾಗೆ ಮೈಸೂರಿಂದ ಆಟೋಲಿವ್, TVS ಮೋಟರ್ಸ್, S3V ವ್ಯಾಸ್ಕ್ಯುಲರ್, ITC ಲಿಮಿಟೆಡ್ ಹಾಗೂ 20 ಕಂಪನೀಸ್ಗಳು ಸ್ಪೆಸಿಫಿಕ್ಲಿ ಮೈಸೂರು ರೀಜನ್ ಇಂದ ಬರ್ತಿದ್ದಾರೆ. ನಾವು ಪ್ರತಿ ವರ್ಷ ನೋಡ್ತಾ ಇದ್ದೇವೆ ಮೈಸೂರು ರೀಜನ್ ಅಲ್ಲಿ ಕೂಡ ಎಷ್ಟೋ ಜನರು ಬ್ಯಾಂಗ್ಳೂರನ್ನು ತುಂಬಾ ಇಚ್ಛೆ ಪಡ್ತಾರೆ. ಆದ್ರೆ ಮೈಸೂರು ರೀಜನ್ ಆಗುವಾಗ ಸ್ವಲ್ಪ ಬಾರ್ಡರ್ಸ್ ಅಲ್ಲಿ ಇರುವ ಕಾರಣದಲ್ಲಿ ಜನರದಕ್ಕೆ ಹೋಗ್ತಾ ಇಲ್ಲ. ಅದನ್ನು ಕೂಡ ಸ್ವಲ್ಪ ಒತ್ತು ಕೊಡ್ಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ. ಕಂಪನೀಸ್ ಲೈಕ್ ಅಜೀಂ ಪ್ರೇಮ್ಜಿ, ಗೋವನ್ ಇನ್ಸ್ಟಿಟ್ಯೂಟ್, ದೇಶಪಾಂಡೆ ಅವರು B.Ed ಹಾಗೂ ಬೇರೆ ಬೇರೆ ಪ್ರೊಫೈಲ್ಸ್, ಈ ಟೀಚಿಂಗ್ ಪ್ರೊಫೈಲ್ಸ್ಗೆ ಒತ್ತು ಕೊಡ್ತಿದ್ದಾರೆ. ಹಾಗೂ ಲ್ಯಾಟ್ರಲ್ಗೆ ಸಹ ಅಷ್ಟೇ ಒತ್ತುಂಟು. ನಾವು ಪ್ರತಿ ವರ್ಷ ನೋಡಿದಾಗೆ ಒಂದು 10% ಮಕ್ಕಳು ಜನರು ಲ್ಯಾಟ್ರಲ್ ಹೈರಿಂಗ್ ಅಂದ್ರೆ ಒಂದು ಕಲ್ತು ಒಂದು 2-3 ವರ್ಷ ಆದ ನಂತರ ಈಗ ಆಲ್ರೆಡಿ ಎಲ್ಲಿಯಾದ್ರೂ ಉದ್ಯೋಗ ಮಾಡ್ತಿರುವವರು ನಮ್ಮ ಇಂಥ ಉದ್ಯೋಗ ಮೇಳಕ್ಕೆ ಬರ್ತಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಲ್ಯಾಟ್ರಲ್ ಕಂಪನೀಸ್ ಕೂಡ ಒತ್ತು ಕೊಡ್ತಿದ್ದೇವೆ. ಅದನ್ನು ದಯವಿಟ್ಟು ನಾನು ಕೇಳುವುದಿಷ್ಟೇ, ಇದರಲ್ಲಿ ನನಗೆ ಎಲ್ಲದೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಇಂಟರ್ನೆಟ್ ಸೈಟ್ ಅಲ್ಲಿ www.alvas ಪ್ರಗತಿಯಲ್ಲಿ ಎಲ್ಲ ವಿಷಯಗಳು ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ನಮ್ಮ ಉದ್ದೇಶ ಕೂಡ ಆದಷ್ಟು ಅವೇರ್ನೆಸ್ ಕೊಡೋದು.
ಎಷ್ಟಾಗ್ತದೆ ಅಷ್ಟು ಅವೇರ್ನೆಸ್ ಕೊಟ್ರೆ ಇದರಲ್ಲಿ ರಿಯಲ್ ಬೆನಿಫಿಟ್ ಸಿಗ್ತದೆ ಜನರಿಗೆ. ನಾನು ನಿಮ್ಗೂ ಕೂಡ ಕೇಳೋದಿಷ್ಟೇ, ಸ್ವಲ್ಪ ಆದಷ್ಟು ಅದಕ್ಕೆ ಚಾನಲೈಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಮಕ್ಕಳು ಕೂಡ ಸ್ವಲ್ಪ ಪೂರ್ವ ತಯಾರಿ ಮಾಡಿ, ಯಾಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಸೀದಾ ನೀವು ಉದ್ಯೋಗ ಮೇಳಕ್ಕೆ ಬರಬೇಡಿ, ಬಂದ್ರೆ ಏನ್ ಪ್ರಯೋಜನ ಆಗೋದಿಲ್ಲ. ಸ್ವಲ್ಪ ಪೂರ್ವ ತಯಾರಿ ಮಾಡಿದ್ರೆ ಇದರ ರಿಯಲ್ ನಿಮ್ಗೆ ಅನುಭವಿಸ್ತೀರಿ. ನಾವೊಂದು ಕಳೆದ ವರ್ಷ ಕೂಡ ಒಂದು 200ಕ್ಕೂ ಹೆಚ್ಚು ಕಂಪನಿ, ಒಂದು 208 ಕಂಪನಿ ಬಂದು 16,000 ಮಕ್ಕಳು ಬಂದಿದ್ರು. ಅದರಲ್ಲಿ ಕೂಡ 1058 ಸ್ಪಾಟ್ ಆಫರ್ಸ್ ಆಯಿತು. 2918 ಅಲ್ಲಿಯೇ ಶಾರ್ಟ್ ಲಿಸ್ಟ್ ಆದ್ರು. ಅದು ಕೂಡ ಕಂಟಿನ್ಯೂ ಆಗ್ತಾ ಹೋಯಿತು. ಅದ ನಂತರ ಕೂಡ ನಾವು ಮಂಗಳೂರು ಉದ್ಯೋಗ ಮೇಳ ನಮ್ಮ UT ಖಾದರ್ ಜೊತೆ ನಾವು ಮಂಗಳೂರು ಉದ್ಯೋಗ ಮೇಳ ಕೂಡ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಾವು ಮಾಡಿದೆವು. ಇದರ ಬೆನಿಫಿಟ್ ಏನಂದ್ರೆ, ಈಗ ಪ್ರಗತಿಗೆ ನಾನು ಯಾವತ್ತಿಗೂ ಜಾಸ್ತಿ ಒತ್ತಿ ಹಾಕಿಕೊಳ್ಳೋದಂದ್ರೆ, ಪ್ರಗತಿಗೆ ಯಾವುದೇ ಉದ್ಯೋಗ ಮೇಳ ಇಷ್ಟು ಸಮಯ ಯಾವತ್ತಿಗೂ ನಡೀಲಿಲ್ಲ. ಈಗ ನಾವು ಯಾವತ್ತಿಗೂ ಏನು ರಿಮಾರ್ಕ್ಸ್ಗೆ ಎಂಥದ್ದು ಕೂಡ ಬೇಜಾರು ಮಾಡಿಕೊಂಡೆ, ನಾವು ಇದನ್ನು ತುಂಬಾ ಒಂದು ಫೋಕಸ್ಡ್ ಆಗಿ ನಡಿಬೇಕು, ಇಂಥ ಉದ್ಯೋಗ ಮೇಳ ಬೆಳಿಬೇಕು, ಆ ಉದ್ದೇಶದಲ್ಲಿ ನಾವು ಮಾಡ್ತಾ ಬರ್ತಿದ್ದೇವೆ. ಇದಕ್ಕೆ ಒಂದು ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ. ಆಳ್ವಾಸ್ ಪ್ರಗತಿ ಅಂತ ಹೇಳುವಾಗ ಎಲ್ಲ ಕಂಪನೀಸ್ಗೆ ಇದರ ಮಾಹಿತಿ ಇದೆ. ಎಷ್ಟೋ ಸಲ ಕಂಪನೀಸ್ ಬೇರೆ ಬೇರೆ ಈ HRs ನವರು ಬೇರೆ ಕಂಪನೀಸ್ ಅಲ್ಲಿ ಇರುವವರು ಅವರು ಜಂಪ್ ಆಗಿ ಬೇರೆ ಕಂಪನೀಸ್ಗೆ ಹೋಗುವಾಗ ಅದು ಕೂಡ ಕಂಪನೀಸ್ ನಮ್ಗೆ ಬರ್ತಾ ಇದೆ. ನಮ್ಗೆ ಎಷ್ಟೋ ರೀಚ್ ಉಂಟು. ಇದು ಏನು ಅಂದ್ರೆ, ನಾವು ತುಂಬಾ ಫೋಕಸ್ಡ್ ಆಗಿ ತರ್ತಾ ಇದ್ದೇವೆ ಕಂಪನೀಸ್ಗೆ. ಎಲ್ಲ ಕಂಪನೀಸ್ಗೆ ಇಂಟ್ರೆಸ್ಟ್ ಉಂಟು ಅಂತ ಕರ್ಕೊಂಡು ಬರೋದಿಲ್ಲ. ನಮ್ಗೆ ಗೊತ್ತು ಈ ಪ್ರದೇಶದಲ್ಲಿ ನಮ್ಗೆ SSLC ಬಿಲೋ SSLC ಸಿಗುದು ಕಷ್ಟ. ಈಗ ಒಂದೊಂದು ಪ್ರದೇಶದಲ್ಲಿ ಬಿಲೋ SSLC ನಮ್ಗೆ ತುಂಬಾ ಒತ್ತು ಕೊಡಬಹುದು. ಎಷ್ಟೋ ಸೆಕ್ಯೂರಿಟಿ ಕಂಪನೀಸ್ ಆಗಿರ್ಬಹುದು, ಅಂತ ಬೇರೆ ಬೇರೆ ಅನ್ಎಜುಕೇಟೆಡ್ಗೆ ಬೇಕಾದಷ್ಟು ಕಂಪನೀಸ್ ಇರ್ತದೆ. ಆದ್ರೂ ಕೂಡ ನಾವು ಪ್ರಗತಿಯ ಮೂಲ ಉದ್ದೇಶ ಈ ಪ್ರದೇಶಕ್ಕೆ ಉದ್ದೇಶವಾಗಿ ಇಟ್ಟಿದ್ದೇವೆ. ಅದಕ್ಕೆ ನಮ್ಮ ಎಷ್ಟೋ ರೀಚ್ ಇರಬಹುದು, ಅದರಲ್ಲಿ ಕೂಡ ನಾವು ಕಮ್ಮಿ ಮಾಡಿಕೊಂಡು ಪ್ರದೇಶಕ್ಕೆ ಏನ್ ಇಂಪಾರ್ಟೆಂಟ್ ಅಂತ ಕಂಪನೀಸ್ಗೆ ಮಾತ್ರ ಫೋಕಸ್ ಕೊಟ್ಟಿದ್ದೇವೆ. ನಾವು ಆನ್ಲೈನ್ ಮಾಡುವುದು ರೀಸನ್ ಇಂದ ಜನರಿಗೆ ಇನ್ಫಾರ್ಮೇಶನ್ ಆಗಲಿ, ನಮ್ಮ ಇನ್ಫಾರ್ಮೇಶನ್ ಪ್ರಯರಿ ಸಿಗ್ತದೆ, ಹಾಗೂ ಕಂಪನಿಯು ಕೂಡ ಇನ್ಫಾರ್ಮೇಶನ್ ಮೊದಲೇ ಸಿಗ್ತದೆ. ಸೊ ಅದಕ್ಕೆ ಈ ಆನ್ಲೈನ್ ಅನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಬೇಕು. ಈ ಆನ್ಲೈನ್ ರಿಜಿಸ್ಟ್ರೇಷನ್ ನಾನು ಮ್ಯಾಂಡೇಟರಿ ಅಂತ ಹೇಳ್ತಿದ್ದೇನೆ. ಯಾಕೆಂದ್ರೆ ಎಷ್ಟೋ ಸಲ ಡೈರೆಕ್ಟ್ ಅವ್ರು ಬರ್ತಾರೆ, ITIS ಅವರಿಗೆ ಮ್ಯಾಂಡೇಟರಿ ಮಾಡೋದಿಲ್ಲ. ಆದ್ರೂ ಕೂಡ ಬೇರೆ ಯಾವುದೇ ಬ್ಯಾಕ್ ಗ್ರೌಂಡ್ ಅವರು ರಿಜಿಸ್ಟ್ರೇಷನ್, ಆನ್ಲೈನ್ ರಿಜಿಸ್ಟ್ರೇಷನ್ ಆಳ್ವಾಸ್ ಪ್ರಗತಿ ಬರುವ ಮುಂಚೆ ಅವ್ರು ಮಾಡಲೇಬೇಕು. ಯಾಕೆಂದ್ರೆ ಈ ಇನ್ಫಾರ್ಮೇಶನ್ ನಮ್ಗೆ ಇಡೀ ವರ್ಷ ನಮ್ಮ ಜೊತೆ ಇರ್ತದೆ. ಇಡೀ ವರ್ಷ ನಾವು ಬೇರೆ ಬೇರೆ ಉದ್ಯೋಗ ಮೇಳಗಳು ನಾವು ಮಾಡ್ತಾ ಇರ್ತೇವೆ ನಮ್ಮ ಕ್ಯಾಂಪಸ್ ಅಲ್ಲಿ. ಸೊ ಇದಕ್ಕೆ ಈ ಕಾರಣದಲ್ಲಿ ಈ ಇನ್ಫಾರ್ಮೇಶನ್ ನಮ್ಗೆ ಮೊದಲೇ ಸಿಕ್ಕಿದ್ರೆ, ಈ ಇನ್ಫಾರ್ಮೇಶನ್ ಮುಖಾಂತರ ನಮ್ಗೆ ಎಷ್ಟೋ ಜನರಿಗೆ ಇದರ ಬೆನಿಫಿಟ್ ಸಿಗಬಹುದು. ಇದು ಪ್ರತಿ ವರ್ಷ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಡೆವಲಪ್ ಆಗಿದೆ. ಇಡೀ ಸೌತ್ ಇಂಡಿಯಾದಲ್ಲಿ ಇದು ನೋನ್ ಬ್ರ್ಯಾಂಡ್. ಈಗ ಆಳ್ವಾಸ್ ಪ್ರಗತಿ ಒಂದು ನೋನ್ ಬ್ರ್ಯಾಂಡ್. ಸೊ ಅದಕ್ಕೆ ಇದರ ಬೆನಿಫಿಟ್ಸ್ ತುಂಬಾ ಇದೆ ಮಕ್ಕಳಿಗೆ. ಕಂಪನೀಸ್ಗೆ ಏನ್ ಬೆನಿಫಿಟ್ ಅಂದ್ರೆ, ಒಂದು ಆಲ್ಮೋಸ್ಟ್ ಒಂದು 2,000 ವಾಲಂಟಿಯರ್ಸ್ ಇರ್ತಾರೆ. ನಾವು ಕಂಪನೀಸ್ಗೆ ಸ್ಟಾಲ್ ಅಲ್ಲಿ ಇದರಲ್ಲಿ ಹಾಕುದಿಲ್ಲ. ನಂಗೆ ಬೇರೆ ಯಾವುದೇ ಜಾಗದಲ್ಲಿ ಮಾಡುವಾಗ ನಂಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೂ ಕೂಡ ಆಳ್ವಾಸ್ ಅಲ್ಲಿ ಸ್ವಲ್ಪ ನಮ್ಮ ಕ್ಲಾಸಸ್ ಜಾಸ್ತಿ ಇರುವ ಕಾರಣದಲ್ಲಿ ನಮ್ಗೆ ಸ್ವಲ್ಪ ಈಸಿ ಆಗ್ತದೆ. 1,000 ರೂಮ್ಸ್ ನಮ್ಗೆ ಕೊಡ್ಲಿಕ್ಕೆ ಏನು ಕಷ್ಟ ಆಗುದಿಲ್ಲ. ಸೊ ನಾವು ಅವ್ರಿಗೆ ರೂಮ್ ಕಂಪ್ಲೀಟ್ ಕೊಡ್ತೇವೆ. ಅದರಲ್ಲಿ ಅವರ ಯಾವುದು ಸಿಲೆಕ್ಷನ್ ಆಗಿರ್ಬೋದು, ಅವರ ಕಂಪ್ಯೂಟರ್ಸ್ ಆಗಿರ್ಬೋದು, ಕಂಪ್ಯೂಟರ್ ಯಾವುದು ಆನ್ಲೈನ್ ಎಕ್ಸಾಮ್ಸ್ ಆಗಿರ್ಬೋದು, ನಮ್ಮ ರಿಟರ್ನ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಇದೆಲ್ಲ ರೂಮ್ಸ್ ಅಲ್ಲಿ ದೊರಕ್ತದೆ ಆ ಕಂಪನೀಸ್ ಅವರಿಗೆ. ಸೊ ಆ ಬೆನಿಫಿಟ್ ಉಂಟು. ಮತ್ತೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಮಗೆ ಪ್ರಯರ್ ಸಿಗುವ ಕಾರಣದಲ್ಲಿ ಕಂಪನೀಸ್ಗೆ ತುಂಬಾ ಬೆನಿಫಿಟ್ ಸಿಗ್ತದೆ. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆಂದ್ರೆ, www ಆಳ್ವಾಸ್ ಪ್ರಗತಿಯಲ್ಲಿ ಎಲ್ಲ ಮಕ್ಕಳು ರಿಜಿಸ್ಟ್ರೇಷನ್ ಮಾಡಬೇಕು. ಇವನ್ ಕಂಪನೀಸ್ ಕೂಡ ಆಳ್ವಾಸ್ ಪ್ರಗತಿ ಮುಖಾಂತರನೇ ರಿಜಿಸ್ಟ್ರೇಷನ್ ಮಾಡಬೇಕು. ಅದರಲ್ಲಿ ಕೂಡ ನಾವು ಕನ್ಫರ್ಮೇಶನ್ ಕೊಡ್ತೇವೆ. ಯಾವ ಕಂಪನೀಸ್ ಇದಕ್ಕೆ ಎಲಿಜಿಬಿಲಿಟಿ ಉಂಟು ಅಂತ ಜನರಿಗೆ ಮಾತ್ರ ನಾವು ಕನ್ಫರ್ಮೇಶನ್ ಕೊಡ್ತೇವೆ. ಮಕ್ಕಳಿಗೆ ಎಲ್ರಿಗೂ ಕನ್ಫರ್ಮೇಶನ್ ಉಂಟು. ಯಾಕೆಂದ್ರೆ ಎಲ್ಲ ಪರ್ಟಿಕ್ಯುಲರ್ ಗ್ರಾಜುಯೇಟ್ಸ್ ಆಗಿರ್ಬೋದು, ನಾನ್ ಗ್ರಾಜುಯೇಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅದಕ್ಕೆ ಎಲ್ಲದಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ. ಸೊ ಆ ಕಾರಣದಲ್ಲಿ ಎಲ್ರಿಗೂ ಕೂಡ ಇದಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ನನ್ನ ಒಂದೇ ಅಪೀಲ್ ಇರೋದು, ಇಡೀ ಉದ್ಯೋಗ ಮೇಳ ಮಾಡುವ ಉದ್ದೇಶವೇ ಒಂದು ಕ್ಲಾರಿಟಿ ಕೊಡುವ ಉದ್ದೇಶ. ನಮ್ಮ ಇದನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿ. ನಂಗೆ ಗೊತ್ತು ಇಡೀ ಪ್ರದೇಶದ ಎಲ್ಲ ಊರವರು ಬರ್ತಾರೆ. ನಾನು ಕೂಡ ಮಂಡೇ ನಮ್ಮ ಎಲ್ಲ HOD ಅವರಿಗೆ ಕರ್ಕೊಂಡು ನೋಡಿ, ಅಲ್ಟಿಮೇಟ್ಲಿ ನಾನು ನನ್ನ ಮಕ್ಕಳಿಗೆ ಡೈರೆಕ್ಟ್ ನನ್ನ ಮಕ್ಕಳೇ ಸೆಲೆಕ್ಟ್ ಆಗ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಂದು ಓಪನ್ ಪ್ಲಾಟ್ಫಾರ್ಮ್ ಇರಬಹುದು.
As a college, we can only work on training and training alone. This has been the focus of all of us. Our mindset is as much as broad as possible. So see through that all the colleges, because this is not an event of just all of us. This is an event of entire Karnataka, I feel. And that's why the entire Karnataka should give utmost weightage to this. See through that you prepare well. ಯಾಕೆಂದ್ರೆ ನಾನು ಉದ್ಯೋಗ ಮೇಳದಲ್ಲಿ ನೀವು ನನ್ನ ಕೇಳ್ತೀರಿ ಎಷ್ಟು ಉದ್ಯೋಗಗಳು ಉಂಟಂತ ಹೇಳ್ತೀರಿ. ನನಗೆ ಒಂದೊಂದ್ಸಲ ಹೇಳಲಿಕ್ಕೆ ನಾನೊಂದು 15,000 20,000 ಉದ್ಯೋಗಗಳು ಉಂಟಂತ ಹೇಳ್ತೇನೆ. ಆದ್ರೂ ಎಷ್ಟೋ ಉದ್ಯೋಗಗಳಿಗೆ ಜನರು ಅದಕ್ಕೆ ತಕ್ಕಂತ ಜನರು ಬರ್ತಾ ಇಲ್ಲ. ಸೊ ಇದರ ಮುಖಾಂತರ ಇದನ್ನು ಕರೆಕ್ಟ್ ಯುಟಿಲೈಸ್ ಮಾಡಿ. ಎಷ್ಟೋ ಸಲ ನಮಗೆ ಕಂಪನೀಸ್ ಎಲ್ಲುಂಟಂತ ಗೊತ್ತಿರೋದಿಲ್ಲ. ನೀವು ಒಂದೊಂದು ಏರಿಯಾಸ್ ಹೋದ್ರೆ, ನಾವೊಂದು ಈ ಸಲ ತುಮಕೂರಿಗೆ ಹೋದೆವು, ಅಲ್ಲಿ ಹೇಳಿದ್ರು ಎಷ್ಟೋ ಜನರು ಇಲ್ಲಿಗೆ ಬರ್ತಾ ಇಲ್ಲ, ನಮಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಉಂಟು. ಸೊ ಇಂಥ ಆಪರ್ಚುನಿಟೀಸ್ ಬೇರೆ ಬೇರೆ ಊರಲ್ಲಿ ಉಂಟು. ನಾವು ಕೂಡ ಇದನ್ನು ಕರೆಕ್ಟಾಗಿ ಸೋರ್ಸ್ ಮಾಡಿಕೊಂಡು ಆಲ್ವಾಸ್ ಪ್ರಗತಿಗೆ ತಗೊಂಡು ಬಂದಿದ್ದೇವೆ. ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿ ಎಂದು ಕೇಳುತ್ತಾ, ಈ ಉದ್ಯೋಗ ಮೇಳ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ, ಇದರಲ್ಲಿ ಇನ್ನೂ ಒಳ್ಳೆ ಕಂಪನೀಸ್ ಬರಲಿ, ಇನ್ನೂ ಜನರಿಗೆ ಪ್ರೇರಣೆ ಸಿಗಲಿ ಎಂದು ಎಕ್ಸ್ಪೆಕ್ಟ್ ಮಾಡ್ತಾ, ನಿಮ್ಮ ಮುಖಾಂತರದಲ್ಲಿ ನಾನು ಪ್ರತಿ ವರ್ಷ ತುಂಬಾ ಜನರಿಗೆ ಮುಟ್ತಾ ಉಂಟು. ಇದು ಕೇವಲ ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ಇದು ಎಲ್ಲಿ ಕೂಡ ಯಾರು ಕೂಡ ಇದಕ್ಕೆ ಬರಬಹುದು. ಪೂರ್ವ ತಯಾರಿ ಮಾಡಿ ಬರಬೇಕೆಂದು ಕೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. ಬೇಕಾಗಿದ್ದು ಮಕ್ಕಳು ಉದ್ಯೋಗ ಮೇಳಕ್ಕೆ 8:00 ಶುರು ಆಗ್ತದೆ. 5 ರಿಂದ 10 ಪಾಸ್ಪೋರ್ಟ್ ಸೈಜ್ ಫೋಟೋಗಳಾಗಿರ್ಬೋದು ಮತ್ತು ಅವರ ರೆಸ್ಯೂಮೆಗಳು ತರಬೇಕು. 8 ಗಂಟೆಗೆ ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ಗಳು ಓಪನ್ ಆಗ್ತದೆ. ಇದು ಕೇವಲ 6ನೇ ತಾರೀಕು ಮಾತ್ರ ರಿಜಿಸ್ಟ್ರೇಷನ್ ಕೌಂಟರ್ ಓಪನ್. 7ನೇ ತಾರೀಕು ರಿಜಿಸ್ಟ್ರೇಷನ್ ಕೌಂಟರ್ ಅನ್ನು ನಾವು ಕ್ಲೋಸ್ ಮಾಡ್ತೇವೆ. 7ನೇ ತಾರೀಕು ಕಂಟಿನ್ಯೂಷನ್ ಆಫ್ ದ ಡ್ರೈವ್ ಇರ್ತದೆ. ಯಾಕೆಂದ್ರೆ ಕಂಟಿನ್ಯೂಸ್ ಮಕ್ಕಳು ಬಂದ್ರೆ ಈ ಕಂಪನೀಸ್ನವ್ರಿಗೆ ಆ ಫೈನಲ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆ ರೀಸನ್ ಅಲ್ಲಿ, ಆ ನಿಟ್ಟಿನಲ್ಲಿ ನಾವು ಇಂಥ ಒಂದು ಚೇಂಜಸ್ ನಾವು ಈ ಸಲ ಆಲ್ವಾಸ್ ಪ್ರಗತಿಯಲ್ಲಿ ನಾವು ತಗೊಂಡು ಬಂದಿದ್ದೇವೆ. ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಅವರು ತಗೊಂಡು ಬರಬೇಕು. ಅಲ್ಲಿ ಅವರಿಗೆ ಕಲರ್ ಕೋಡಿಂಗ್ ಆಗ್ತದೆ. ಅವರ ಕ್ವಾಲಿಫಿಕೇಶನ್ ಪ್ರತಿ ಅವರಿಗೆ ಕಲರ್ ಕೋಡಿಂಗ್ ಆಗ್ಲಿಕ್ಕೆ ಇದೆ. ಅಲ್ಲಿ ನಂಬರ್ಗಳು ಆಲ್ರೆಡಿ ಇಲ್ಲಿ ಇದೆ. 9611686148. ಹಾಗೆಯೇ ಬೇರೆ ಬೇರೆ ನಂಬರ್ಗಳು ನ್ಯೂಸ್ ಪೇಪರ್ ಮುಖಾಂತರ ಹಾಗೂ ಇಂಟರ್ನೆಟ್ ಬೇರೆ ಬೇರೆ ನಿಮ್ಮ ಸೈಟ್ಗಳು ನೀವು ಬಂದಿದ್ದೀರಿ, ಅದರ ಮುಖಾಂತರ ನಿಮಗೆ ಸಿಗ್ತದೆ. ನಮ್ಮ ಸೈಟ್ ಅಲ್ಲಿ ಕೂಡ ಈ ಇನ್ಫಾರ್ಮೇಶನ್ ಕೊಡೋರು ಬೇಕಾದಷ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಗೊಂದಲ ಆದ್ರೆ ಯಾರ ಜೊತೆ ಕೇಳಬೇಡಿ. ಅಟ್ಲೀಸ್ಟ್ ಒಂದು 5-6 ರಿಜಿಸ್ಟ್ರೇಷನ್ಗೆ ಸಪೋರ್ಟ್ ಮಾಡುವ ನಂಬರ್ಗಳಿದೆ. ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಉಂಟು. ನಿಮಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ರಿಗೂ ಉಂಟು. ಈ ಇನ್ಫಾರ್ಮೇಶನ್ ನಮ್ಗೇನ್ ಸಿಗ್ತದೆ, ಯಾರೆಲ್ಲರಿಗೂ ಕನ್ಫರ್ಮೇಶನ್ ನಾವು ಕೊಡ್ತೇವೆ. ಆ ನಮ್ಮ ಸೈಟ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರ್ತದೆ, ಯಾವ ಕಂಪನೀಸ್ ಬರ್ತದೆ ಅಂತ. ಇವತ್ತು ಯಾವ್ದು ರಿಜಿಸ್ಟರ್ ಆಗಿದೆ, ಯಾವ್ದು ಕನ್ಫರ್ಮೇಶನ್ ಕೊಟ್ಟಿದ್ದೇವೆ ಇವತ್ತಿರ್ಬೋದು. ಆದ್ರೆ ಒಂದು 15 ದಿನ ನಂತರ, ಒಂದು 30 ತಾರೀಕಿಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತದೆ. ಯಾವ ಕಂಪನೀಸ್ ಈ ಸಲ ಆಲ್ವಾಸ್ ಪ್ರಗತಿಗೆ ಬರ್ಲಿಕ್ಕಿದೆ, ಅದರ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗ್ತದೆ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಇರಬೇಕು ಎಂದು ನಾನು ಕೇಳ್ತಿದ್ದೇನೆ. ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. Continued ಇರ್ತದೆ ಸರ್. The thing is like, see, some we come to know, some we don't come to know also. But there are literally almost like 1,000+ people will get finalized selection over there also. ಮಾನಿಟರ್ ಮಾಡ್ತೇವೆ. ಇನ್ನೂ ಕೂಡ ಫೋಕಸ್ಡ್ ಆಗಿ ಮಾಡ್ಬೇಕು ನಾವು. ಸ್ಟಿಲ್ ಫೋಕಸ್ಡ್ ಆಗ್ಬೇಕು. ಏನಾಗ್ತದೆ ಅಂದ್ರೆ, ಸ್ವಲ್ಪ ಕಂಪನೀಸ್, ಎಸ್ಪೆಷಲಿ there are some companies which call the people almost after 1 month 2 months, but we are following up with every company also. ಅವರನ್ನು ಬ್ಯಾಕ್ಗ್ರೌಂಡ್ ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಈಗಲೂ ಕೂಡ ನಾವು ಯಾವುದೇ ಕಂಪನೀಸ್ಗೆ ಹೋಗುವ ನಾವು ಕೇಳ್ತೇವೆ ಅಲ್ಲಿ ಎಷ್ಟು ಮಕ್ಕಳು ಸೇರಿದ್ರಂತ. ಎಷ್ಟೋ ಮಕ್ಕಳು 5-6 ದಿನ ಕೂಡ ಸೇರಿ ವಾಪಸ್ ಬಂದದ್ದು ಕೂಡ ಉಂಟು. ಎಸ್ಪೆಷಲಿ ನಾನು ITIs ಅಲ್ಲಿ ಇದು ಜಾಸ್ತಿ ನೋಡ್ತಾ ಇದ್ದೇನೆ. ಆ ಸಮಯದಲ್ಲಿ ಕಂಪನೀಸ್ ನಂಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಿದ್ರೆ ಅವ್ರು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 1 ವರ್ಷ ಅಲ್ಲಿ ಇರ್ಬೇಕಂತ ಅವರು ಕೂಡ ಎಕ್ಸ್ಪೆಕ್ಟೇಷನ್. ಯಾವುದೇ ಕಂಪನಿಯಲ್ಲಿ ಕೂಡ ಮೊದಲ ಒಂದು ತಿಂಗಳು ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ, ಒಂದು ಟ್ರೈನಿಂಗ್ ಇರ್ತದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕೆಂದು ಕೇಳ್ತಿದ್ದೇನೆ. ಈ ವರ್ಷ ಕೂಡ ನಾವು ITIsಗೆ ನಮ್ಮ ದಕ್ಷಿಣ ಕನ್ನಡ ಆಗಲಿ, ಉತ್ತರ ಕನ್ನಡ ಆಗಲಿ, ಮಡಿಕೇರಿ ಆಗಲಿ, ಶಿವಮೊಗ್ಗ ಆಗಲಿ, ಇಂಥ ಪ್ರದೇಶದಲ್ಲಿ ನಾವು ಬಸ್ಗಳನ್ನು ಕಳಿಸಿ ಈಗಾಗಲೇ ನಮ್ಮ ಟೀಮ್ಗಳು ಬೇರೆ ಬೇರೆ ITI ಶಾಲೆಗಳಿಗೆ ಹೋಗ್ತಿದ್ದಾರೆ.
ಅಲ್ಲಿ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಯಾವ ಕಂಪನೀಸ್ ಅಂತ, ಅವರಿಗೆ ಬಸ್ ಅನ್ನು ನಾವು ಒದಗಿಸ್ತಿದ್ದೇವೆ. ITI ಮಕ್ಕಳಿಗೆ ನಾವು ಒದಗಿಸ್ತೇವೆ. ದಕ್ಷಿಣ ಕನ್ನಡ, ಹೌದು, ದಕ್ಷಿಣ ಕನ್ನಡದ ಪ್ರತಿ ಊರಲ್ಲಿ, ಅದು ನಾವು ಕಾಲೇಜ್ ಅವರೊಟ್ಟಿಗೆ ಮಾತಾಡಿಕೊಂಡು ಅವರ ಕಾಲೇಜಲ್ಲಿ ಕಳಿಸ್ತಿದ್ದೇವೆ. ಇದು ನಾವು ಅವರ ಬಸ್ ಸ್ಟ್ಯಾಂಡಿಗೆ ಕಳಿಸಲ್ಲ, ನಾವು ಕಾಲೇಜಿಗೆ ಕಳಿಸ್ತಿದ್ದೇವೆ. ಪ್ರತಿ ಜನರು ನಮ್ಮ ಟೀಮ್ ಅವರು ದಕ್ಷಿಣ ಕನ್ನಡದಲ್ಲಿ ಟೋಟಲ್ ಒಂದು ಅರೌಂಡ್ ಒಂದು ಯಾವ ದೂರದಲ್ಲಿ, ಎಸ್ಪೆಷಲಿ ಪುತ್ತೂರು ಅಂತ ಪ್ರದೇಶದಲ್ಲಿ ಹಾಗೂ ಸುಳ್ಯ ಅಂತ ಏರಿಯಾದಲ್ಲಿ, ಮಂಗಳೂರು ಏರಿಯಾದಲ್ಲಿ ಹಾಗೂ ಯಾವ್ದ್ಯಾವ್ದು ನಮ್ಮ ಸ್ವಲ್ಪ ಪ್ರದೇಶಕ್ಕೆ ಸ್ವಲ್ಪ ದೂರ ಇದೆ ಅಂತ ಏರಿಯಾಸ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದೇವೆ ನಾವು. ನಮ್ಮ ಮೂಡುಬಿದ್ರಿ ಅಂತ ಸುತ್ತಮುತ್ತಲ ಏರಿಯಾದಕ್ಕೆ ನಾವು ಅಷ್ಟು ಬಸ್ ಎಲ್ಲ ಕಳಿಸ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ನಾವು ಕಳಿಸುವ ಉದ್ದೇಶ ಇಷ್ಟೇ, ಆದಷ್ಟು ಮ್ಯಾಕ್ಸಿಮಮ್ ITI ಮಕ್ಕಳು ಬರಲಿ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳು ನಮ್ಮ ಆಳ್ವಾಸ್ ಪ್ರಗತಿಗೆ ಒತ್ತು ಕೊಡ್ತಿದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಈವನ್ ITI ಮಕ್ಕಳು ಕೂಡ ದೊಡ್ಡ ನಂಬರ್ ಅಲ್ಲಿ ಅವರಿಗೆ ಸಿಗ್ತದೆ, ಅದಕ್ಕೆ ಒತ್ತು ಕೊಡ್ತಿದ್ದಾರೆ. ITI ಮಕ್ಕಳಿಗೆ ಮಾತ್ರ ನಾವು ನೀಡ್ತಿದ್ದೇವೆ. I can give you more clarity during 30th. ನಾನೊಂದು ಇನ್ನೊಂದು ಪ್ರೆಸ್ ಮೀಟ್, ಯಾಕೆಂದ್ರೆ ಸುಮ್ಮನೆ ನಾನು ನಿಮಗೆ ನಂಬರ್ಸ್ ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಒಂದು 30 ತಾರೀಕಿಗೆ ನನಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತದೆ ಎಷ್ಟು ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅಂತ. ಯಾಕೆಂದ್ರೆ ಈಗ ಈ ಸಮಯದಲ್ಲಿ ನನ್ನ ಎಲ್ಲ ಸಿಬ್ಬಂದಿ ಯಾರೆಲ್ಲ ಇದಕ್ಕೆ ಕೋಆರ್ಡಿನೇಷನ್ಗೆ ಕಳಿಸಿದ್ದೇವೆ, ಅವ್ರು ಕಂಪ್ಲೀಟ್ ನಂಬರ್ಸ್ ನಮಗೆ ಕೊಡ್ತಾರೆ, ಎಷ್ಟೆಷ್ಟು ಬಸ್ಗಳು ರಿಕ್ವೈರ್ಮೆಂಟ್ ಉಂಟಂತ ಅವರು ನಮಗೆ ಕ್ಲಾರಿಟಿ ಕೊಡ್ತಾರೆ. ಅದಕ್ಕೆ ಮಧುಸೂದನ್ ಅಂತ ಅವರ ನಂಬರ್ 9611686148, ಅವರಿದರ ಇನ್ಚಾರ್ಜ್. ಈ ಪರ್ಟಿಕ್ಯುಲರ್ ITI ಮಕ್ಕಳಿಗೆ ಬಸ್ ಕಳಿಸೋದ್ರಲ್ಲಿ ಅವರೇ ಇನ್ಚಾರ್ಜ್ ಅದರದ್ದು. ಹೌದು, ಇಲ್ಲ ಸರ್, ಇದು ಸರ್ ಇದು ನಮ್ಗೆ ಇರೋದು, ಇಟ್ ಇಸ್ ಫಾರ್ ಆರ್ ಇನ್ಫಾರ್ಮೇಶನ್ ಆಸ್ ವೆಲ್ ಆಸ್ ಟು ಸೆಂಡ್ ದ ಕಂಪನೀಸ್ ಅಂಡ್ ಫಾಲೋ ಅಪ್ ವಿತ್ ದ ಸ್ಟೂಡೆಂಟ್ಸ್. ಇದು ಕಂಪ್ಲೀಟ್ ಒಂದು ಮೇನ್ ಡೇಟಾಬೇಸ್. ಈವನ್ ಕಂಪನೀಸ್ ಒಂದು ನಾರ್ಮಲ್ ಒಂದು ಇಂಟರ್ವ್ಯೂ ಪ್ರೋಸೆಸ್ ಉಂಟು. ಹೌದು, so sir, right now also for your information, almost like 20 to 30% of the people are not registering online. That's why I'm again and again continuously every year I put across that online registration ಅನ್ನು ಒತ್ತು ಕೊಡಿ. ನಮಗೆ ಡಿಜಿಟಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. When 100% of the people will understand the effectiveness of digital, then I'm telling you, Pragati can have a different transformation. ನಿಮ್ಗೆ ಗೊತ್ತಿರಬಹುದು, ಲಾಸ್ಟ್ ಇಯರ್ ನಾನು ಅಪ್ಲಿಕೇಶನ್ ತಗೊಂಡು ಬಂದಿದ್ದೆ, ಆದ್ರೂ ಕೂಡ ಅಪ್ಲಿಕೇಶನ್ ಅನ್ನು ಇಡೀ ಒಂದು ಪ್ರಗತಿ ಉದ್ಯೋಗ ಮೇಳಕ್ಕೆ ಬರುವವರು ಒಂದು 10% ಜನರು ಕೂಡ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿಲ್ಲ. ದಿಸ್ ಇಸ್ ಅ ಬಿಗ್ ಕಾಸ್ಟ್ ಫಾರ್ ದ ಫೌಂಡೇಶನ್. ಮೈ ಫೌಂಡೇಶನ್ ಇಸ್ ಸ್ಪೆಂಡಿಂಗ್ ಮೋರ್ ದೆನ್ ಅರೌಂಡ್ 40 lakhs rupees without expecting anything from the government or anybody. So I have to also look into the cost perspective also to see through that things are effective. For the entire Udyog Mela, sir, I can give you a breakup if you want. Each year. Just for the Udyog Mela, not each year also. Each year, my whole drives which I'm doing throughout. For example, on 25th I've got a drive done by Vodafone is doing a drive on 25th. Amazon is doing a drive on 28th. The Amazon drive is there. ಹೀಗೆ ನಾನು ಇಡೀ ವರ್ಷ ನಾನು ಉದ್ಯೋಗ ಮೇಳ ಮಾಡ್ತಾ ಇರ್ತೇನೆ. ಇದು ಖಾಲಿ ಒಂದೊಂದು ಫೋಕಸ್ ಕಂಪನೀಸ್ಗೆ ಇರ್ತದೆ. So these are the different things what we are doing. My interest is very clear. My foundation's interest is to see through that maximum people get opportunities. This is the only interest what we have. And never we have claimed only for our college. But end of the day, even I have seen good companies giving importance to this also. And this has happened only because of the broadness. ಅದರ ಬ್ರೇಕಪ್ಸ್
ಸಿಗ್ತದೆ. ಇಫ್ ಯು ಗೋ ಥ್ರೂ ದ ಇಂಟರ್ನೆಟ್, ಐ ವುಡ್ ಸಜೆಸ್ಟ್ all of you to follow my internet site also, because all my information will be available. I'll see through that on 30th when I'll be doing the next focused orientation on Alva's Pragati. My focus will be on breakups, on what are the particular jobs which are available. This time what I've seen is manufacturing, there are huge jobs. Pharma, there is huge companies, a lot of importance is there. IT is still, I feel there can be still better companies also. Almost still 15 days window to Nangega. 15 days windows, and we have to see how many companies will give importance to Alva's Pragati. But what I'm very happy is this time manufacturing companies, especially even a company like Mysore inda tumba companies ಒತ್ತುಕೊಳ್ತಿದ್ದಾರೆ. ಮತ್ತು ಈ ಹುಡುಗಿಯರಿಗೆ ಡೈವರ್ಸಿಟಿ ಡ್ರೈವ್ಸ್ ಅನ್ನು ನಾನು ಜಾಸ್ತಿ ನೋಡ್ತಾ ಇದ್ದೇನೆ. ಎಷ್ಟೋ ಕಂಪನೀಸ್ ಅಲ್ಲಿ ಇಂಥ ಓಪನಿಂಗ್ಸ್ ಎಲ್ಲ ನಮಗೆ ಕಾಣ್ತಾ ಬರ್ತದೆ. Can you please check in the site, sir? Just if you can check, I can give you information right after this. If you can check in the site, you can let me know. I'll give you now only information if you have so much. ಓಕೆ, ಇನ್ನೊಂದು ನಿಮ್ಮ ಮುಖಾಂತರ ನನಗೆ ಹೇಳಿಕ್ಕೆ ಇಚ್ಛೆ ಪಡ್ತಿದೆ. ಕನ್ಸಲ್ಟೆನ್ಸೀಸ್ಗೆ ನಾವು ಸ್ವಲ್ಪ ಕಮ್ಮಿ ಒತ್ತು ಕೊಟ್ಟಿದ್ದೇವೆ. ಆದಷ್ಟು ಕಮ್ಮಿ ಕನ್ಸಲ್ಟೆನ್ಸೀಸ್ ನಾವು ಕರೆದಿದ್ದೇವೆ ಈ ಉದ್ಯೋಗ ಮೇಳಕ್ಕೆ. ಯಾಕೆಂದ್ರೆ ನಮಗೆ ಆದಷ್ಟು ಕಂಪನೀಸ್ ಇರಲಿ ಅಂತ ಉದ್ದೇಶದಲ್ಲಿ ಕನ್ಸಲ್ಟೆನ್ಸಿಗೆ ಸ್ವಲ್ಪ ಲೆಸ್ ಪ್ರಯಾರಿಟಿ ನಾವು ಕೊಟ್ಟಿದ್ದೇವೆ. ಇವನ್ ದೋ ಕನ್ಸಲ್ಟೀಸ್ ಕ್ಯಾನ್ ಗಿವ್ ಲಾಟ್ ಆಫ್ ಆಪರ್ಚುನಿಟೀಸ್. ಐ ಆಮ್ ನಾಟ್ ಡಿಮೀನಿಂಗ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕನ್ಸಲ್ಟೆನ್ಸೀಸ್. If consultancies want, they can put their banners because they are all available throughout Dakshin Kannada. Their offices are available, so people can freely walk into consultancies. ಇನ್ನೊಂದು ಏನು ತಗೊಂಡು ಬಂದಿದ್ದೇವೆ ಅಂದ್ರೆ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಅನ್ನು ಕರ್ಕೊಂಡು ಬಂದಿದ್ದೇವೆ. ಈ ಟ್ರೈನಿಂಗ್ ಆರ್ಗನೈಸೇಷನ್ಸ್ ಏನ್ ಮಾಡ್ತದೆ ಅಂದ್ರೆ ಸ್ವಲ್ಪ ಅವರಿಗೆ ಸ್ಕಿಲ್ ಕಂಪ್ಲೀಟ್ಲಿ ಇರುವುದಿಲ್ಲ. ಸೊ ಅಂತವರಿಗೆ ಟ್ರೈನ್ ಮಾಡ್ಕೊಂಡು ಅವರಿಗೆ ಜಾಬ್ಗೆ ಹಾಕುವ ಅಂತ ಕಂಪನೀಸ್ಗೆ ಸ್ವಲ್ಪ ಒತ್ತು ಜಾಸ್ತಿ ಇಟ್ಟಿದ್ದೇವೆ ಈ ವರ್ಷ. ಯಾಕೆಂದ್ರೆ ಕನ್ಸಲ್ಟೆನ್ಸೀಸ್ ಐ ಕೆನಾಟ್ ಕಂಪ್ಲೀಟ್ಲಿ ಈ ಬ್ರ್ಯಾಂಡ್ ಅಲ್ಲಿ ಬರ್ತಾರೆ ಅವರು, ಆದ್ರೂ ಕೂಡ I have to understand the background also. So that's why we are very stringent in taking in which consultancy to bring also. So because our focus is only okay. Azim Premji alli 20 openings MA ಅವರಿಗೆ ಇದೆ. 3.24 lakhs CTC associate position, 20 ಪೊಸಿಷನ್ ಪೋಸ್ಟ್ ಗ್ರಾಜುಯೇಷನ್ MSc ಮಾಡಿದವರಿಗೆ ಇದೆ. ಅದರಲ್ಲಿ ಕೂಡ ಅನಾಲಿಟಿಕಲ್ ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆರ್ಗ್ಯಾನಿಕ್ ಮತ್ತು ಟೀಚರ್ ಎಜುಕೇಶನ್ 50 ಓಪನಿಂಗ್ಸ್ ಫಾರ್ ದ ಟೀಚರ್ ಎಜುಕೇಶನ್. MA, MEd, MSc ಅವರಿಗೆ ಟೀಚರ್ ಎಜುಕೇಶನ್ ಮಾಡಿದವರಿಗೆ ಒಂದು 50 ಓಪನಿಂಗ್ಸ್ ಅಜೀಂ ಪ್ರೇಮ್ಜಿಯಲ್ಲಿ ಇದೆ. ಅಜೀಂ ಪ್ರೇಮ್ಜಿ ಥ್ರೂಔಟ್ ಇಂಡಿಯಾದಲ್ಲಿ ಅವರು ಟ್ರೈನರ್ಸ್ ಅನ್ನು, ಟೀಚರ್ಸ್ ಅನ್ನು ಡೆಪ್ಯೂಟ್ ಮಾಡ್ತಾರೆ ಬೇರೆ ಬೇರೆ ಶಾಲೆಗಳಲ್ಲೆಲ್ಲ.